ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಗುರ್ಮೆ ಶ್ರೀ ಸುರೇಶ್ ಶೆಟ್ಟಿ, ಉದ್ಯಮಿ, ಕಾಪು. ಶ್ರೀ ಯಶ್ಪಾಲ್ ಸುವರ್ಣ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್. ಮೈಯಿದಿ ಅಂಡ್ ಫ್ಯಾಮಿಲಿ, ದೇವಿನಗರ, ಪರ್ಕಳ. ಶ್ರೀ ಎಂ ನಂದಕುಮಾರ್ ಅಂಡ್ ಫ್ಯಾಮಿಲಿ, ನಂದಗೋಕುಲ, ಮೇನ್ ರೋಡ್, ಪರ್ಕಳ. ಶ್ರೀ ಪಿ ಗಿರೀಶ್ ಭಟ್ ಅಂಡ್ ಫ್ಯಾಮಿಲಿ, ಕಾರ್ ಸ್ಟ್ರೀಟ್, ಪೆರಡೂರು, ಉಡುಪಿ. ರತ್ನಾಕರ್ ಅಂಡ್ ಫ್ಯಾಮಿಲಿ, ಸಹಾರಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಮಣಿಪಾಲ್. ಜಯಪ್ರಕಾಶ್ ಅಂಡ್ ಫ್ಯಾಮಿಲಿ, ಕರಂಬಳ್ಳಿ. ಜಯ ಸುರೇಶ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಜಯವಂತ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಶ್ರೀ ರತ್ನಾಕರ್ ಇಂದ್ರಾಳಿ, ಉದ್ಯಮಿ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಶ್ರೀ ಸುಧಾಕರ್ ಶೆಟ್ಟಿ, ಮಾಲಕರು, ಪ್ರೈಸಸ್ ಅಕ್ವೇರಿಯಂ, ರಾಮದಾಸ್ ಬಿಲ್ಡಿಂಗ್, ಕಡಿಯಾಳಿ, ಉಡುಪಿ, ಮಣಿಪಾಲ ಮುಖ್ಯ ರಸ್ತೆ. ಶ್ರೀ ನಾಗರಾಜ್ ಕಟೀಲ್, ಡಾಕ್ಟರ್ ವಸುಧಾದೇವಿ, ಶರಣ್ಯ, ಈಶ್ವರ್ ನಗರ್, ಮಣಿಪಾಲ್. ಶುಭ ಕೋರುವವರು ಜಯರಾಮ್ ಶೆಟ್ಟಿಗರ್ ಹಾಗೂ ಪತ್ನಿ ಮತ್ತು ಮಕ್ಕಳು, ಮಣಿಪಾಲ್. ಶುಭ ಕೋರುವವರು ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್, ಕಡಿಯಾಲಿ, ಉಡುಪಿ. ಶುಭ ಕೋರುವವರು ಉಪೇಂದ್ರ ಶೆಟ್ಟಿಗರ ಮತ್ತು ಜಯಮಾಲಾ ಉಪೇಂದ್ರ ಶೆಟ್ಟಿಗರ ಹಾಗೂ ಮಕ್ಕಳು ಶ್ರುತಿ ಮತ್ತು ಶ್ರೇಯಾ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ, ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ, ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದು. ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಏನು ಅಚಾನಕ್ಕಾಗಿ? ನೋಡಿ ಮಾಸ್ಟ್ರೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹೇಳಿ, ಅದೇನು ಅಂತ. ಊರಿನ ಸಮಸ್ಯೆ ಇಟ್ಕೊಂಡು ಅದ್ಯಾವುದೋ ವಕೀಲರ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ರಂತೆ, ಹೌದಾ? ಹೌದು. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ವಕೀಲರನ್ನು ಭೇಟಿ ಆಗ್ತಾ ಇದ್ದೀರಿ? ಅದು ಜಮೀನ್ದಾರ್ರೆ. ನೋಡಿ ಮಾಸ್ಟ್ರೆ, ಊರಿನ ವಿಷಯ ಊರಿನಲ್ಲೇ ಇತ್ಯರ್ಥ ಆಗಬೇಕು. ಅದಕ್ಕೆ ಪಂಚಾಯತಿ ಇದೆ, ಮುಖಂಡರಿದ್ದಾರೆ. ನನಗೆ ಇತ್ಯರ್ಥ ಆದ ನ್ಯಾಯ ತೃಪ್ತಿ ತಂದಿಲ್ಲ, ಅದಕ್ಕೆ ವಕೀಲರ ಹತ್ರ ಹೋಗ್ತಾ ಇದ್ದೇನೆ. ಪಂಚಾಯತಿಯಲ್ಲಿ ಏನು ನ್ಯಾಯ ತೀರ್ಮಾನ ಆಗಿದೆಯೋ ಅದೇ ಅಂತಿಮ ತೀರ್ಪು. ಇದು ಪಂಚಾಯತಿಯ ವಿರುದ್ಧ ಹೋದಾಗೆ ಆಗುತ್ತೆ, ಮುಖಂಡರ ವಿರುದ್ಧ ನಡೆದುಕೊಂಡಾಗ ಆಗುತ್ತೆ. ನಾನು ಎದುರಿಸ್ತೀನಿ, ಅಗತ್ಯ ಬಿದ್ದರೆ ಮುಖಂಡರ ಹತ್ರ ಹೋಗ್ತೇನೆ. ಮಾಸ್ಟ್ರೆ, ನನ್ನ ಮಾತನ್ನು ಮೀರಿದ್ರೆ
ನೀವು ಪಂಚಾಯತಿ ಕಟ್ಟೆಯಲ್ಲಿ ಶಿಕ್ಷೆ ಅನುಭವಿಸಬೇಕಾದೀತು. ಎಚ್ಚರ. ನಾನು ನ್ಯಾಯಕ್ಕಾಗಿ ಹೋರಾಡೋನು, ನಿಮ್ಮ ಬೆದರಿಕೆಗೆ ಬಗ್ಗೋನಲ್ಲ. ಮಾಸ್ಟ್ರೇ, ಈ ಊರನ್ನು ಬಿಟ್ಟು ಆ ವಕೀಲರ ಹತ್ರ ನೀವು ಹೇಗೆ ಹೋಗ್ತೀರಿ ಅಂತ ನಾನು ನೋಡ್ತೀನಿ. ನಾನು ವಕೀಲರ ಹತ್ರ ಹೋಗೋ ವಿಷಯ ಚಾದ ಅಂಗಡಿಯಲ್ಲಿ ಮಾತ್ರ ಮಾತಾಡಿದ್ದು. ಹಾ, ಆ ವ್ಯಕ್ತಿನೇ ಜಮೀನ್ದಾರನಿಗೆ ಹೇಳಿರ್ಬೇಕು. ನಾನೀಗ ಬೇಗ ಹೋಗ್ಬೇಕು. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. Marriages are made in heaven, but the matches are made on earth, and we are here for your right match. ವಿವಾಹ ಅನ್ನೋದು ಈ ಭೂಮಿಯ ಮೇಲಿನ ಸಹಜ ಜೀವನವನ್ನ ಇನ್ನಷ್ಟು ಸುಂದರವಾಗಿಸೋ ಒಂದು ಪ್ರಕ್ರಿಯೆ. ಹಲವಾರು ವರ್ಷಗಳಿಂದ ಎಲ್ಲಾ ಧರ್ಮಗಳಲ್ಲೂ ಸೂಕ್ತ ಸಂಬಂಧಗಳನ್ನ ಬೆಸೆದಿದ್ದೇವೆ. ಸಾಮರಸ್ಯ, ಐಕ್ಯಮತ್ಯ, ಕುಟುಂಬ ಪ್ರಜ್ಞೆಗಳು ಒಂದಾಗಿವೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಹತೆಗನುಗುಣವಾಗಿ ಕೆಲಸ ಪಡೆಯೋ ಸಲುವಾಗಿ ನಮ್ಮನ್ನ ಭೇಟಿಯಾಗಿ. ಉಷಾ ಮ್ಯಾರೇಜ್ ಬ್ಯೂರೋ, ಕಸ್ತೂರಿ ಬಿಲ್ಡಿಂಗ್, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. ಕರೆ ಮಾಡಿ. ಶ್ರೀ ಬೂದಾ ಶೆಟ್ಟಿಗಾರ್, ಮಾಲಕರು, ಬೂದರ ಸಂಕೀರ್ಣ, ಪರ್ಕಳ. ಶ್ರೀ ಸಚ್ಚಿದಾನಂದ ವಿನಾಯಕ್ ಬೆಲ್ಪತ್ರೆ, ಮಾಲಕರು, ಮಹಾಗಣಪತಿ ಸ್ಟೀಲ್, ಮಣಿಪಾಲ್. ಶ್ರೀ ಜಯಪ್ರಕಾಶ್ ಹಿರಿಯಡ್ಕ, ಸಿವಿಲ್ ಇಂಜಿನಿಯರ್. ಶ್ರೀ ಚಂದ್ರಕಾಂತ್, ಉಡುಪಿ, ಮಾಲಕರು, ತೋನ್ಸೆ ಪಾರ್ಕ್ ಬೀಚ್ ರೆಸಾರ್ಟ್, ಮಲ್ಪೆ. ಶ್ರೀ ನವೀನ್ ಶೆಟ್ಟಿ, ಕುಂದಾಪುರ್, ಮಾಲಕರು, ಡಾಲ್ಫಿನ್ ಲಂಚ್ ಹೋಮ್, ವೆಜ್ ಆ್ಯಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಮಣಿಪಾಲ. ಶ್ರೀ ಕೆ ಪ್ರಕಾಶ್ ಶೆಣೈ, ಮಾಲಕರು, ಸುಮಂಗಲ ಪ್ರೊವಿಜನ್ ಸ್ಟೋರ್, ಮಾರ್ಕೆಟ್ ರೋಡ್, ಪರ್ಕಳ. ಶ್ರೀ ನಿತ್ಯಾನಂದ ನಾಯಕ್, ಪ್ರಬಂಧಕರು, ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪರ್ಕಳ. ಶ್ರೀ ಜಯಸಿ ಕೋಟ್ಯಾನ್, ಅಧ್ಯಕ್ಷರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಉಡುಪಿ. ಶ್ರೀ ಚಂದ್ರಕಾಂತ್ ಭಟ್, ಜ್ಯೋತಿಷ್ಯ ಹಾಗೂ ಪುರೋಹಿತರು, ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ,
ಹಾಗೂ ಓಂಕಾರ್ ಕ್ಯಾಟರರ್ಸ್ ಕಾರ್ಕಳ. ಶ್ರೀ ಉಮೇಶ್ ಪ್ರಭು ಮಾಣಿಬೆಟ್ಟು, ಸಿವಿಲ್ ಕಾಂಟ್ರಾಕ್ಟರ್ ಪರ್ಕಳ. ಶ್ರೀ ಆನಂದ್ ಮೆಲಂಠ, ರಂಗಭೂಮಿ ಕಲಾವಿದ. ಶ್ರೀಮತಿ ಮತ್ತು ಶ್ರೀ ಕಲಾ ಅರವಿಂದ್ ಮಾಣಿಬೆಟ್ಟು ಪರ್ಕಳ. ಕುಮಾರಿ ನಿಧಿ, ಮಾಲಕರು ನಿಧಿ ಡೆವಲಪರ್ಸ್, ಹುಡ್ಕೋ ಕಾಲನಿ, ಮಣಿಪಾಲ್. ಶ್ರೀ ಉಮೇಶ್ ಅಕ್ಷಯ್ ಶೆಟ್ಟಿ ಹಿರಿಯಡ್ಕ. ಕುಮಾರಿ ಯಶ್ವಿ ಮನ್ವಿ ಹಿರಿಯಡ್ಕ. ಶ್ರೀ ಕರ್ಣ ಪೂಜಾರಿ, ಶಬರಿ ಇಂಜಿನಿಯರಿಂಗ್ ವರ್ಕ್ಸ್, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಶಂಕರ್ ಮಾಸ್ಟ್ರೇ, ಯಾಕೆ ಆಶ್ಚರ್ಯ ಆಯ್ತಾ? ಯಾರು ನೀನು? ನಾನು ಯಾರಾದರೇನು, ನಿನ್ನ ಜೀವ ಉಳಿಸಿದ್ನಲ್ಲ. ಇಲ್ಲಾಂದ್ರೆ ನನ್ನ ಅವ್ರು ಬಿಡ್ತಿದ್ರಾ? ಸಾಯಿಸ್ತಿದ್ರು. ನನ್ನ ಪ್ರಾಣ ಕಾಪಾಡಿದ ತಾಯಿ ನೀನು. ಈಗ್ಲಾದ್ರೂ ತಿಳಿತಲ್ಲ ಮಾಸ್ಟ್ರೇ, ಆ ಜಮೀನ್ದಾರ ಎಷ್ಟು ಕೆಟ್ಟವನಂತ. ಆ ಜಮೀನ್ದಾರ ಎಷ್ಟು ಕೆಟ್ಟವನಂತ. ಮುಖಂಡ್ರೆ, ಮುಖಂಡ್ರೆ, ಏನೋ ಕಾಳ? ಮುಖಂಡ್ರೆ, ತಪ್ಪಾಯ್ತು ಮುಖಂಡ್ರೆ, ನಮ್ಮಿಂದ ತಪ್ಪಾಯ್ತು. ಹೇಳಿ ಹೇಳಿ, ಎದ್ದೇಳಿ. ಗಾಬರಿ ಆಗ್ತದೆ, ನಾನಿದ್ದೀನಿ. ಏನು ವಿಷಯ ಅಂತ ಹೇಳಿ. ಮುಖಂಡ್ರೆ, ಜಮೀನ್ದಾರು ಕಾಂತಿನ ಹೊಡೆದು ಸಾಯಿಸ್ಬಿಟ್ರು. ಅವಳನ್ನ ಎತ್ತಿ ಬೆಳಗ್ಗೆ ಬಿಸಾಡ್ ಬನ್ನಿ ಅಂತ ನಮ್ಮ ಹತ್ರ ಹೇಳಿದ್ರು. ನಾವೆಲ್ಲ ಸೇರಿ ಅವಳನ್ನ ಎತ್ತಿ ಬೆಳಗ್ಗೆ ಬಿಸಾಡ್ ಬಂದ್ವಿ. ಕಂಡ್ರೆ, ಕಾಂತಿನ ಕೊಂದದ್ದು ರವೀಂದ್ರ ಅಲ್ಲ, ನಮ್ಮ ಜಮೀನ್ದಾರರು. ನೀವೆಲ್ಲ ಗಾಬರಿ ಆಗಬೇಡಿ, ನಾನಿದ್ದೀನಿ. ಮೊದಲು ನಮ್ಗೀಗ ಮಾಸ್ಟರ್ ಸಿಗ್ಬೇಕು, ಇಲ್ಲಾಂದ್ರೆ ಇಡೀ ಊರಿನ ಮರ್ಯಾದೆ ಹೋಗುತ್ತೆ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಿರೋದೇ ಇದಕ್ಕೆಲ್ಲ ಕಾರಣ.
ಈ ವಿಷಯ ನೀವು ಮೊದಲೇ ಹೇಳಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಬರ್ತಿರ್ಲಿಲ್ಲ. ನನ್ನಿಂದ ತಪ್ಪಾಗೋಯ್ತು. ಸರಿ, ನೀವಿನ್ ಹೊರಡಿ. ಇಲ್ಲಿ ನಡೆದಿರೋ ವಿಷಯ ಜಮೀನ್ದಾರ ಹತ್ರ ಹೇಳಬೇಕು. ಈ ವಿಷಯ ಗುಟ್ಟಾಗೇ ಇರಲಿ. ನಾಳೆ ಪಂಚಾಯಿತಿ ಖಂಡಿತ ನೀವೆಲ್ಲ ಬರಬೇಕು. ಆಯ್ತು, ಅಲ್ಲೇ ಎಲ್ಲ ಇತಿಹಾಸ ಮಾಡ್ತೀನಿ. ಹೊರಡಿ. ಮಾತಾ, ಆ ತುಕ್ಕನ ಜೊತೆ ಕಾಡಿಗೆ ಹೋಗಿ ಮಾಸ್ಟರ್ ಎಲ್ಲಿದ್ರು ಹೇಳ್ಕೊಂಡು ಬನ್ನಿ. ಬೆಳಗಾಗೋದ್ರೊಳಗೆ ನನ್ನ ಎದುರು ಇರ್ಬೇಕು. ನಿಮಗೆ ಕಾಡಿನ ದಾರಿ ಎಲ್ಲ ಗೊತ್ತು. ಬೇಗ ಹೊರಡಿ. ಒಂದು ಮಾತು, ನಮ್ಮ ವಂಶದ ಮರ್ಯಾದೆ ನನ್ನಿಂದಾಗಿ ನಮ್ಮ ಕುಲದ ಮರ್ಯಾದೆ ಹೋಯ್ತಪ್ಪ. ನಿರಪರಾಧಿಗೆ ಶಿಕ್ಷೆ ಕೊಟ್ಬಿಟ್ಟೆ. ನಿರಪರಾಧಿ ನೇಣಿಗೆ ಶರಣಾದ್ನಪ್ಪ. ಅಪ್ಪ, ತಪ್ಪು ಮಾಡಿದವ್ರು ಬಂದು ನನ್ನ ತಪ್ಪಾಯ್ತು ಅಂತ ಹೇಳ್ಕೊಂಡಾಗ ನನಗೆ ನನ್ನ ತಪ್ಪಿನ ಅರಿವಾಯ್ತಪ್ಪ. ಏನ್ ಮಾಡ್ಬೇಕು ಅಂತ ಬೇರೆ ದಾರಿ ಕಾಣದೆ ನ್ಯಾಯ ಕೇಳೋಕೆ ಅಂತ ನಿಮ್ಮ ಹತ್ರ ಬಂದಿದ್ದೀನಪ್ಪ. ನಾನು ತಪ್ಪು ಮಾಡ್ಬಿಟ್ಟೆ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಾನು ಏನ್ ಮಾಡ್ಬೇಕಪ್ಪ? ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. ನೀವು ನಿಮ್ಮ ವಸತಿ ಗೃಹ ನಿರ್ಮಾಣದ ಬಗ್ಗೆ ಚಿಂತಿಸುತ್ತೀರಾ? ಹಾಗಿದ್ದರೆ ಕೂಡಲೇ ಸಂಪರ್ಕಿಸಿ ದೈವಾನುಗ್ರಹ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆಂಟ್, ಪೆರ್ಡೂರು 576124, ಉಡುಪಿ. ಕಾಂಟ್ಯಾಕ್ಟ್ ರಮಾ ಕುಲಾಲ್ 9008993457. ಶ್ರೀ ರಾಜೇಶ್ ಶಣೈ, ಮಣಿಪಾಲ್. ಶ್ರೀ ಕಿಶೋರ್ ಮಯ್ಯ, ಮಾಲಕರು KM ಎಂಟರ್ಪ್ರೈಸಸ್, ಕನ್ನರ್ಪಾಡಿ, ಕಡೆಕಾರ್ ರೋಡ್, ಉಡುಪಿ. ಶ್ರೀ ಕೇಶವ್ ನಾಯ್ಕ್, ಪ್ರಿಯನಗರ್, ಫಸ್ಟ್ ಕ್ರಾಸ್, ಆತ್ರಾಡಿ. ಶ್ರೀ ಪಾಂಡುರಂಗ ಲಂಗೋಂಕ್ವರ್, ಸಿವಿಲ್ ಇಂಜಿನಿಯರ್, ಪರ್ಕಳ. ಶ್ರೀಮತಿ ಸುರೇಖಾ ಸದಾನಂದ ಶೆಟ್ಟಿ, ಶ್ರುತಿ ವುಡ್ವರ್ಕ್ಸ್, ಕಡಂದ ಬೆಟ್ಟು ಹೌಸ್, ಬೊಮ್ಮರಬೆಟ್ಟು ವಿಲೇಜ್, ಹಿರಿಯಡ್ಕ. ಶ್ರೀ ರಾಜೇಶ್ ಭಟ್ ಮಣಿಯಾಡಿ, ರಂಗಭೂಮಿ, ಉಡುಪಿ. ಶ್ರೀ ಮಾಸ್ಟರ್ ಆಶ್ಲೇಷ್ ಆರ್ಭಟ್, ಗಿರ್ಮಿಟ್ ಚಲನಚಿತ್ರ ನಾಯಕ, ನಟ, ರಂಗಭೂಮಿ ಕಲಾವಿದ. ಶ್ರೀ ರಾಮಮೂರ್ತಿ ಭಟ್, ಸುರಕ್ಷಾ ಸಭಾಭವನ, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನಿತಿನ್ ಪೆರಂಪಳ್ಳಿ, ರಂಗಭೂಮಿ, ಉಡುಪಿ. ಶ್ರೀಮತಿ ಸಂಧ್ಯಾ ಅಶೋಕ್ ಕೋಟ್ಯಾನ್, ಅಂಚ್ ಕೋಟ್ಯಾನ್, ಬೈಲೂರು, ಉಡುಪಿ. ಶ್ರೀ ಪುರಂದರ್ ಶೆಟ್ಟಿಗಾರ್, ಕಿಲಿಗೋಳಿ. ಶ್ರೀ ರವಿರಾಜ್ HP, ಸಂಚಾಲಕರು, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ, ಉಡುಪಿ. ಶ್ರೀ ಪರಮೇಶ್ವರ್, ಪರ್ಕಳ. ಶ್ರೀ ಗುರುರಾಜ್, ಉಡುಪಿ, ಚಲನಚಿತ್ರ ಕಲಾವಿದರು. ಶ್ರೀ ಸತೀಶ್ ಕಲ್ಯಾಣ್ಪುರ, ಚಲನಚಿತ್ರ ಕಲಾವಿದರು. ಶ್ರೀ ಅಶೋಕ್ ಶೆಟ್ಟಿಗಾರ್, ಮಾಲಕರು, ಅಮಿತ್ ಇಂಡಸ್ಟ್ರೀಸ್, ರಾಂಪುರ ಸರ್ಕಲ್, ಅಲೆವೂರು, ಉಡುಪಿ. ಕುಮಾರಿ ತೇಜಸ್ವಿ, ಉಡುಪಿ. ಕುಮಾರಿ ತಾರಿಣಿ, ಉಡುಪಿ. ಶ್ರೀ ಗುರುಪ್ರಸಾದ್ ಕಾಮತ್, ಮಾಲಕರು, ಕಾಮತ್ ಬುಕ್ ಹೌಸ್, ನಿಯರ್ ನಾಗವನ, MIT, ಮಣಿಪಾಲ್. ಗಣೇಶ್ ಕುಲಾಲ್, ಪಕ್ಕಲ್, ದೈವಾನುಗ್ರಹ ಟ್ರಾನ್ಸ್ಪೋರ್ಟ್, ಪೆರಡೂರು. P. ರವಿರಾಜ್ ಆಚಾರ್ಯ, ಶ್ರೀ ರಾಜ್ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಪರ್ಕಳ. ದಿವಾಕರ್ ಕುಕ್ಕಿಕಟ್ಟೆ, ಕಲಾವಿದರು. TN ಸುಜಾತ, ಶೇಖರ್ ಶೆಟ್ಟಿಗಾರ್, ದೇವಿನಗರ್, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ನಿರಪರಾಧಿಗೆ ಶಿಕ್ಷೆ ಕೊಟ್ಬಿಟ್ಟೆ.
ನಿರಪರಾಧಿ ನೇಣಿಗೆ ಶರಣಾದ್ನಪ್ಪ. ಅಪ್ಪ, ತಪ್ಪು ಮಾಡಿದವ್ರು ಬಂದು ನನ್ನ ತಪ್ಪಾಯ್ತು ಅಂತ ಹೇಳ್ಕೊಂಡಾಗ ನನಗೆ ನನ್ನ ತಪ್ಪಿನ ಅರಿವಾಯ್ತಪ್ಪ. ಏನ್ ಮಾಡ್ಬೇಕು ಅಂತ ಬೇರೆ ದಾರಿ ಕಾಣದೆ ನ್ಯಾಯ ಕೇಳೋಕೆ ಅಂತ ನಿಮ್ಮ ಹತ್ರ ಬಂದಿದ್ದೀನಪ್ಪ. ನಾನು ತಪ್ಪು ಮಾಡ್ಬಿಟ್ಟೆ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಾನು ಏನ್ ಮಾಡ್ಬೇಕಪ್ಪ? ನಾಳೆ ಕಟ್ಟೆ ಸೇರಿಸು, ಏನು ಮಾಡ್ಬೇಕಂತ ನಾನು ಹೇಳ್ತೀನಿ. ದೇವರ್ಷಿಗಳು, ನನ್ನನ್ನು ಬಿಟ್ಟು ಓಡಿ ಹೋದಲ್ಲ, ಅವರಿಬ್ರು ಎಲ್ಲಿದ್ದಾರೆ? ದಣಿ, ಅವ್ರು ಹಿಂದಿದ್ದಾರೆ, ಬರ್ತಾನೆ ಇದ್ದಾರೆ. ಸಕ್ಕಿದ್ದೀನೋ ಅಂತ ನೋಡಕ್ ಬಂದಿದ್ದೀರಾ? ನೋಡು, ಬದುಕಿದ್ದೀನಿ, ನೋಡು ನೋಡು. ದೆವ್ವದ ಭಯದಿಂದ ಓಡೋದ್ ಬಿಟ್ವಿ. ನಮ್ಮಿಂದ ತಪ್ಪಾಯ್ತು ದಣಿ. ನಂದು ಒಂದು ಜೀವನೇ. ಮುಖಂಡ, ನಾಳೆ ಪಂಚಾಯತಿ ಬೇರೆ ಕರ್ತಿದ್ದೀನಿ. ಏನೋ ಎಡವಟ್ಟಾಗ್ತಾ ಇದೆ. ಸರಿ, ನಾನಿನ್ ಬರ್ತೀನಿ. ಬನ್ನಿ ಬನ್ನಿ ಮಾಸ್ಟ್ರೆ, ಕೂತ್ಕೊಳ್ಳಿ. ಮಾಸ್ಟ್ರೆ, ನನ್ನನ್ನು ಕ್ಷಮಿಸ್ಬೇಕು. ನನಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಮುಖಂಡ್ರೆ. ನನಗೆ ಅರ್ಥ ಆಗ್ತಾ ಇದೆ. ಜಮೀನ್ದಾರ ನಿಮ್ಮ ಹಿಂದೆ ಬಿದ್ದಿದ್ದು ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಾಗಿದೆ. ನೀವು ವಕೀಲರ ಹತ್ರ ಹೋಗೋ ಅಗತ್ಯ ಇಲ್ಲ ಮಾಸ್ಟ್ರೆ. ನಮ್ಮೂರಿನ ವಿಷಯವನ್ನ ನಾವೇ ಪರಿಹರಿಸ್ಕೊಳ್ಳೋಣ. ನಾಳೆ ಪಂಚಾಯತಿ ಇಟ್ಟಿದ್ದೀನಿ. ಅಲ್ಲಿವರೆಗೂ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ. ಬನ್ನಿ ಒಳಗೆ. ಸಮಸ್ಯೆ ಗಂಭೀರವಾಗಿದೆ. ತೊಂದರೆ ಬಂದಾಗ ಒಗ್ಗಟ್ಟಾಗಿ ಎದುರಿಸೋ ಊರು ನಮ್ದು. ಹೌದು, ಸಮಸ್ಯೆ ಏನು ಅಂತ ಹೇಳಿ. ರವೀಂದ್ರ ಕಾಂತಿ ಇಬ್ರು ಪ್ರೀತಿ ಮಾಡಿ ಓಡಿ ಹೋದ ವಿಷಯ, ಕಾಂತಿ ಸತ್ತದ್ದು, ಆನಂತರ ರವೀಂದ್ರನಿಗೆ ಹಾಳು ಮನೆ ಶಿಕ್ಷೆ ಕೊಟ್ಟಂತ ವಿಷಯ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡ ರವೀಂದ್ರ ಅವಮಾನ ತಾಳ್ಲಾರ್ದೆ ಆತ್ಮಹತ್ಯೆ ಮಾಡಿಕೊಂಡ. ಊರಲ್ಲಿ ಹೆದರಿಕೆ ವಾತಾವರಣ ಇದೆ. ನಾಳೆ ಏನಂತ ಗೊತ್ತಿಲ್ಲ. ರಾತ್ರಿ ತಿರುಗಾಡೋ ಹಾಗೂ ಇಲ್ಲ. ಹೀಗೆ ಇದ್ರೆ ಪರಿಸ್ಥಿತಿ ಮುಂದೇನು? ಹಿಂದೆ ನಡೆದಂತ ಎಲ್ಲಾ ಘಟನೆಗಳು ನಮ್ಮೂರಿನ ಈ ಸಮಸ್ಯೆಗೆ ಕಾರಣ. ಹೌದು. ನಾವು ಆ ದಿನ ರವೀಂದ್ರನಿಗೆ ಹಾಳು ಮನೆ ಶಿಕ್ಷೆ ಕೊಟ್ಟಿದ್ದೇ ತಪ್ಪು ಅಂತ ಕಾಣಿಸ್ತದೆ. ಯಾಕಂದ್ರೆ ರವೀಂದ್ರ ಕಾಂತಿನ ಕೊಂದದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಕಾಂತಿಯ ಹೆಣನೂ ಸಿಕ್ಕಿರ್ಲಿಲ್ಲ ನಮಗೆ. ಈ ಹಿಂದೆ ಆಗಿರೋ ಪಂಚಾಯಿತಿಯ ತಪ್ಪು ಅಂತ ಕಾಣ್ತದೆ ನನಗೆ. ರವೀಂದ್ರ ನೇಣು ಹಾಕೊಳ್ಳೋಕೆ ಇದೇ ಕಾರಣ ಆಗಿರ್ಬೋದು. ಈ ಘಟನೆಯ ಸತ್ಯಾಸತ್ಯತೆ ಈಗ ಕಂಡು ಬಂದಿದೆ ಅಲ್ವೇನೋ ಕಾಳ? ಇವತ್ತು ಈ ಘಟನೆಗೆ ನಾವು ಸಂಪೂರ್ಣವಾದ ನ್ಯಾಯವನ್ನ ಕೊಡಲೇಬೇಕು. ಸಂಬಂಧಪಟ್ಟವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಯಾರು ಸುಳ್ಳು ಹೇಳೋ ಹಾಗಿಲ್ಲ. ಜಮೀನ್ದಾರ್ರೆ, ರವೀಂದ್ರ ಮತ್ತು ಕಾಂತಿ ಪ್ರೀತಿ ಮಾಡಿ ಓಡಿ ಹೋಗಿ ಆ ನಂತರ ನಡೆದ ವಿಷಯ ಏನು ಅಂತ ಗೊತ್ತಿದೆಯಾ ನಿಮ್ಗೆ? ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ?
ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ? ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದೋ? ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಊರು ದೂರು ಏರುಪೇರು ಇಲ್ಲಿ ನಡೆಯುವುದು. ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೀಗೆ ಉಳಿಯುವುದು. ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು? ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಪೂರ ರೀತಿ ಫೇಶಿಯಲ್ಸ್ ಉಂಟು. ಗೋಲ್ಡ್ ಫೇಶಿಯಲ್ಸ್, ಶೆಹನಾಜ್ ಎಲ್ಲ ಸಹ ಉಂಟು. ಮತ್ತೆ ಬ್ಲೀಚ್ ಉಂಟು, 2-3 ಟೈಪ್ ಬ್ಲೀಚಸ್. ಹೇರ್ ಸ್ಟೈಲ್ ಎಲ್ಲ ಮ್ಯಾರೇಜ್ ಫಂಕ್ಷನ್ಗೆ ಹೋಗಿ ಮಾಡ್ತೇವೆ, ಇಲ್ಲಿ ಬಂದು ಮಾಡ್ತೇವೆ. ನೋಡಿದ್ರಲ್ಲ, ಈ ಕೆಳಗೆ ಕಾಣುವ ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಇಲ್ಲಿ ಲಭ್ಯವಿರುತ್ತದೆ. ನಿಮ್ಮ ಲುಕ್ ಸ್ಟೈಲ್ಗಾಗಿ ಒಮ್ಮೆ ಸಂಪರ್ಕಿಸಿ ವೈಶಾಲಿ ವಾದಿರಾಜ್. ಮೊಬೈಲ್ ನಂಬರ್ 7899423999. ಅಜಯ್ ಕುಮಾರ್ PS, ಅನಿಲ್ PS, ಶ್ರೀಮತಿ ಅಶ್ವಿನಿ ವಿ ಶೆಟ್ಟಿ, ದೇವಿನಗರ್ ಪರ್ಕಳ. ಶ್ರೀ ಅಚ್ಯುತ್ ಭಟ್ ಆ್ಯಂಡ್ ಫ್ಯಾಮಿಲಿ, ಪರ್ಕಳ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬಳಿ ಪರ್ಕಳ. ಶ್ರೀ ಮೋಹನ್ ಶೆಟ್ಟಿಗಾರ್ ಆ್ಯಂಡ್ ಫ್ಯಾಮಿಲಿ, ವಿವರ್ಸ್ ಕಾಲೋನಿ ದೊಡ್ಡಗುಡ್ಡೆ. ಶ್ರೀ ಅಶೋಕ್ ಕಾಮತ್ ಕೊಡಂಗೆ, ಕನ್ಸಲ್ಟೆನ್ಸಿ ಸಿವಿಲ್ ಇಂಜಿನಿಯರ್ ಉಡುಪಿ. ಶ್ರೀ ಜಯಮಾಲ ಉಪೇಂದ್ರ ಶೆಟ್ಟಿಗಾರ್, ಕಿನ್ನಿಗೋಳಿ ಉಡುಪಿ. ಶ್ರೀ ಕೊಂಡಾಡಿ ಶ್ರೀನಾಥ್ ಶೆಟ್ಟಿ, ಲಕ್ಷ್ಮೀಂದ್ರನಗರ್ ಮಣಿಪಾಲ್. ಶ್ರೀ ರಾಘವೇಂದ್ರ, ಶ್ರೀ ದುರ್ಗಾ ಅಲ್ಯೂಮಿನಿಯಂ ವರ್ಕ್ಸ್ ಆಥಾಡಿ. ಶ್ರೀ ಪ್ರಸಾದ್, ಮಾಲಕರು ಅಮರಜ್ಯೋತಿ ಎಂಟರ್ಪ್ರೈಸಸ್. ಸೇವಾ ಸಿಂಧು ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಪಂಚಾಯತ್ ಬಿಲ್ಡಿಂಗ್, ಸಂತೆ ಮಾರ್ಕೆಟ್ ಬಳಿ, ಹಿರಿಯಡ್ಕ. ಶ್ರೀ ಜ್ಯೋತೀಂದ್ರ ರಾವ್, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ಶ್ರೀ ಸುರೇಶ್ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ, ಉಡುಪಿ. BV ಲಕ್ಷ್ಮೀನಾರಾಯಣ್, ಪಾಸ್ಟ್ ಪ್ರೆಸಿಡೆಂಟ್, ರೋಟರಿ, ಉಡುಪಿ. ಶಕಲಕ ಭೂಮ್ ಭೂಮ್, ತುಳು ಮತ್ತು ಕನ್ನಡ ದ್ವಿಭಾಷಾ ಚಲನಚಿತ್ರ ಚಿತ್ರೀಕರಣ ಪ್ರಗತಿಯಲ್ಲಿದ್ದು 2020ರಲ್ಲಿ ತೆರೆ ಕಾಣಲಿದೆ.